ಜಿಮ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಿರಿಕಾಗಿದ್ದ ಹಿನ್ನೆಲೆ ಯುವಕನ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಗಿದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟೀಚರ್ಸ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಟ್ರೈನರ್ ಬಗ್ಗೆ ಮಾತಾಡ್ತೀಯಾ ಎಂದು ರೊಚ್ಚಿಗೆದ್ದು ಅಂಶ್ ಠಾಕೂರ್ ಎಂಬಾತನ ಮೇಲೆ ಮತಿನ್ ಮತ್ತು ಗ್ಯಾಂಗ್ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪದವಿ ಓದುತ್ತಾ ಪಾರ್ಟ್ ಟೈಮ್ ಜಿಮ್ ಟ್ರೈನರ್ ಆಗಿರುವ ಅಂಶ್ ಠಾಕೂರ್ ಈ ಹಿಂದೆ ಇಲಿಯಾಸ್ ಎಂಬಾತನಿಂದ ಖಾಸಗಿ ಜಿಮ್ನಲ್ಲಿ ಟ್ರೈನಿಂಗ್ ಪಡೆದಿದ್ದ. ಕಳೆದ 6 ತಿಂಗಳಿಂದ ಇಲಿಯಾಸ್ ಮತ್ತು ಅಂಶ್ ನಡುವೆ ಸಂಪರ್ಕವಿರಲಿಲ್ಲ. ಮೇ 18ರ ರಾತ್ರಿ ಜಿಮ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೆಲ ಮಾತುಕತೆಗಳು ನಡೆದಿದೆ. ಇಲಿಯಾಸ್ ಮತ್ತು ಅಂಶ್ ನಡುವೆ ಬಾಡಿ ಬಿಲ್ಡಿಂಗ್ ಸಂಬಂಧಿಸಿ ಗಲಾಟೆಯಾಗಿದೆ. ಈ ವೇಳೆ ಟ್ರೈನರ್ ಬಗ್ಗೆಯೇ ಮಾತನಾಡ್ತೀಯಾ ಎಂದು ಮತಿನ್ ಅಂಡ್ ಗ್ಯಾಂಗ್ ಮಾತನಾಡುವ ನೆಪದಲ್ಲಿ ಮನೆ ಬಳಿ ಬಂದು ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. Hey,